ಕೇರಳದಿಂದ ಕರ್ನಾಟಕಕ್ಕೆ ನಕಲಿ ಆರ್ಟಿಪಿಸಿಆರ್ ನೆಗೆಟಿವ್ ಸರ್ಟಿಫಿಕೇಟ್ನೊಂದಿಗೆ ಬಂದಿದ್ದ ಒಟ್ಟು 9 ಮಂದಿಯನ್ನ ಉಳ್ಳಾಲ ಪೊಲೀಸರು ತಲಪಾಡಿ ಗಡಿಭಾಗದಲ್ಲಿ ಬಂಧಿಸಿದ್ದಾರೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹೇಳಿದರು. ಅವರು ಮಂಗಳೂರಿನ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಇನೋವಾ ಕಾರಿನಲ್ಲಿ ಆಗಮಿಸಿದ ಕಾಸರಗೋಡು ಜಿಲ್ಲೆಯ ಚೆರುವತ್ತೂರು ನಿವಾಸಿ ಆದಿಲ್, ಕಡಪುರ ನಿವಾಸಿ ಇಸ್ಮಾಯಿಲ್, ಬೈಕ್ನಲ್ಲಿ ಬಂದಿದ್ದ ಚೆರುವತ್ತೂರು ನಿವಾಸಿ ಹನೀನ್, ಬಸ್ನಲ್ಲಿ ಬಂದಿದ್ದ ಚೆಂಗಳ ನಿವಾಸಿ ಅಬ್ದುಲ್ ಶಮೀಮ್, ಮಂಗಳೂರಿನ ಪಡೀಲ್ ನಿವಾಸಿ ಮೊಹಮ್ಮದ್ ಶರೀಫ್, ಕೇರಳ ಮಂಜೇಶ್ವರ ನಿವಾಸಿ ಅಬುಬಕರ್ ಮತ್ತು ನಕಲಿ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ತಯಾರಿಸಿಕೊಡುತ್ತಿದ್ದ ಕಾಸರಗೋಡು ಜಿಲ್ಲೆಯ ಚೆರುವತ್ತೂರು ನಿವಾಸಿ ಕಬೀರ್ ಎನ್ನುವವರನ್ನ ತಲಪಾಡಿ ಗಡಿಯಲ್ಲಿ ವರದಿಯನ್ನ ಪರಿಶೀಲನೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳು ಬಳಸಿದ್ದ ಬೈಕ್ ಹಾಗೂ ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ನಿನ್ನೆ ಮತ್ತು ಇವತ್ತು ಒಟ್ಟು 4 ಪ್ರತ್ಯೇಕ ಪ್ರಕರಣಗಳು ಫೋರ್ಜರಿ ಮಾಡಿರುವಂಥದ್ದು, ಆರ್ಟಿಪಿಸಿಆರ್ ವರದಿಯನ್ನು ನೆಗೆಟಿವ್ ಇರುವಂಥದ್ದನ್ನು ಡೇಟ್ ಚೇಂಜ್ ಮಾಡಿರುವಂಥದ್ದು ಮತ್ತು ಡಾಕ್ಯುಮೆಂಟ್ಸ್ನ ಫೋರ್ಜ್ ಮಾಡಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ನಿನ್ನೆ ಮಧ್ಯಾಹ್ನ ನಮ್ಮ ತಲಪಾಡಿ ಚೆಕ್ ಪೋಸ್ಟಲ್ಲಿ ಪರಿಶೀಲನೆ ಮಾಡಬೇಕಾದ್ರೆ ನಮ್ಮ PSI ಚಂದ್ರಶೇಖರ್ ಅಂತ ಸೂರತ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೇರಿದಂಥ ಪ್ರದೀಪ್ ಅನ್ನುವಂಥ ಒಬ್ಬ ಅಧಿಕಾರಿ ಅಲ್ಲಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ 2 ಕೇಸ್ಗಳು ದಾಖಲಾಗಿದೆ. ಅದರಲ್ಲಿ ಒಟ್ಟು 5 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಕಾಸರಗೋಡು ಜಂಗ್ಲ ಅನ್ನುವಂಥ ಭಾಗದ ಒಬ್ಬರು, ಅದೇ ರೀತಿ ಕಾಸರಗೋಡಿನ ಚೆರುವಟ್ಟೂರು ಆ ಭಾಗದವರು, ಕಡಪರ ಕಾಸರಗೋಡು ಮತ್ತು ಇನ್ನೊಬ್ಬ ಚೆರುವಟ್ಟೂರು ಆ ಭಾಗದವರು, ಒಟ್ಟು ನಿನ್ನೆ 4 ಜನರನ್ನು ನಾವು ಇನಿಷಿಯಲಿ ಅರೆಸ್ಟ್ ಮಾಡಿದ್ವಿ. ನಂತರ ಇದಕ್ಕೆ ಯಾರು ಈ ಒಂದು ಫೋರ್ಜ್ ಡಾಕ್ಯುಮೆಂಟ್ ಎಲ್ಲ ಎಡಿಟ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಆ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ವಿ. ಅವನು ಕಾಸರಗೋಡಿಗೆ ಸೇರಿದಂಥವನಾಗಿದ್ದ. ಅದರ ಜೊತೆಗೆ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಲಾಗಿತ್ತು. ಇದರಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದೀವಿ ಅಂತಂದು 2 ಹೇಳ್ಕೊಂಬಂದಿದ್ದೆ. ಇನ್ನಿಬ್ಬರು ಒಂದು ಶಾಪ್ ಓನರ್ ಇದ್ದಾರೆ ಕಾಸರಗೋಡು ಭಾಗದಲ್ಲಿ, ಇನ್ನೊಬ್ಬ ಕಾರ್ ಅಕ್ಸೆಸರಿ ಶಾಪನ್ನು ಇಟ್ಕೊಂಡಿರೋರು ಇದ್ದಾರೆ. ಅದೇ ರೀತಿ ಇವತ್ತು ಬೆಳಗ್ಗೆ ಕೂಡ ಸುಮಾರು 12:30 ಸಮಯದಲ್ಲಿ ಮತ್ತೆ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಮಂಗಳೂರಿನ ಪಡೀಲ್ ಏರಿಯಾದ ಒಬ್ಬ ವ್ಯಕ್ತಿ, ಅದೇ ರೀತಿ ಮಂಜೇಶ್ವರದ ಕಾಸರಗೋಡಿನ ಮಂಜೇಶ್ವರ ಮೂಲದ ಒಬ್ಬ ವ್ಯಕ್ತಿ. ಈ ಪಡೀಲ್ ಮೂಲದವನು ಟೈಲ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಮತ್ತು ಮಂಜೇಶ್ವರದವನು ಸೌದೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಸ್ನೇಹಿತರನ್ನ ಭೇಟಿ ಮಾಡಲಿಕ್ಕೆ ಮತ್ತು ತಮ್ಮ ಖಾಸಗಿ ಕೆಲಸಕ್ಕೋಸ್ಕರ ಬಂದಿರುವಂಥದ್ದು ತಿಳಿದು ಬಂದಿದೆ. ಈ ಒಟ್ಟು 7 ಜನ ಮತ್ತು ಇವತ್ತು 2 ಒಟ್ಟು 7 ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಮತ್ತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ನಿನ್ನೆ ಅರೆಸ್ಟ್ ಆದ 4 ಜನರಿಗೆ ಯಾರು ಈ ಫೋರ್ಜ್ ಮಾಡಿಕೊಟ್ಟಿದ್ದ ಆ ವ್ಯಕ್ತಿದು ಕೂಡ ಅರೆಸ್ಟ್ ಆಗಿದೆ. ಇವತ್ತು ಅರೆಸ್ಟ್ ಆದಂಥ 2 ಯಾರಿದ್ದಾರೆ ಅವ್ರದ್ದು ಇನ್ನೂ ಪತ್ತೆ ಆಗಬೇಕಾಗಿದೆ, ಯಾರಿಂದ ತಗೊಂಡು ಅಂತ. ಈ ಸಂದರ್ಭ ಡಿಸಿಪಿ ಹರಿರಾಮ್ ಶಂಕರ್ ಉಪಸ್ಥಿತರಿದ್ದರು.